ಅನಧಿಕೃತ ಗ್ಯಾಸ್ ಗೋಡೌನ್ ತೆರವುಗೊಳಿಸಲು ದಲಿತರಿಂದ ಪ್ರತಿಭಟನೆ ನಡೆದ ಘಟನೆ ಪಡುಬಿದ್ರೆಯಲ್ಲಿ ನಡೆದಿದೆ. ಪಡುಬಿದ್ರೆ ಗ್ರಾಮದ ಪಾದೆಬೆಟ್ಟುವಿನಲ್ಲಿ ಬಹಳಷ್ಟು ವರ್ಷಗಳಿಂದ ಅನಧಿಕೃತವಾಗಿ ದಲಿತ ಕಾಲೋನಿಯಲ್ಲಿ ಸುತ್ತಲೂ ವಾಸದ ಮನೆಗಳಿರುವ ಪ್ರದೇಶದಲ್ಲಿ ಗ್ಯಾಸ್ ಗೋಡೌನ್ ಕಾರ್ಯಾಚರಿಸುತ್ತಿದ್ದರು. ಈ ಬಗ್ಗೆ ಗ್ರಾಮ ಪಂಚಾಯತ್ ಸಹಿತ ಸಂಬಂಧಿತ ಇಲಾಖೆಯ ಅಧಿಕಾರಿಗಳು ತೆರವುಗೊಳಿಸಲು ನಿರ್ಲಕ್ಷ್ಯ ಧೋರಣೆ ತಾಳಿದ್ದು, ಅನಿವಾರ್ಯ ಸ್ಥಿತಿ ಒದಗಿ ಬಂದರೆ ನಾವೆಲ್ಲರೂ ಒಂದಾಗಿ ಅಪಾಯಕಾರಿ ಗೋಡೌನ್ ಧ್ವಂಸಗೊಳಿಸುವುದಾಗಿ ದಲಿತ ಮುಖಂಡ ಸುಂದರ್ ಮಾಸ್ಟರ್ ಎಚ್ಚರಿಸಿದ್ದಾರೆ. ಯಾವುದೇ ಪರವಾನಗಿ ಇಲ್ಲದ ಗ್ಯಾಸ್ ಗೋಡೌನ್ ಅನ್ನು ತೆರವುಗೊಳಿಸಿ, ಅನಧಿಕೃತ ಗ್ಯಾಸ್ ಗೋಡೌನ್ ಅನ್ನು ತೆರವುಗೊಳಿಸಿ. ತೆರವುಗೊಳಿಸಿದ ಗ್ರಾಮ ಪಂಚಾಯತ್ ಆಡಳಿತಕ್ಕೆ ಪಾದೆಬೆಟ್ಟು ನಾಗರಿಕರನ್ನು ಅಪಾಯದಿಂದ ರಕ್ಷಿಸಿ, ಪಾದೆಬೆಟ್ಟು ನಾಗರಿಕರನ್ನು ಅಪಾಯದಿಂದ ರಕ್ಷಿಸಿ. ಜೈ 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 ಜೈ. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ.